ಪೇರೂರು ಕೆರೆ ಬದಿಯಲ್ಲಿ ಒಂದು ಮರ ಇತ್ತು. ಈಗ ಅದಿಲ್ಲ. ಬೇರೆ ಹತ್ತಾರಿದೆ. ಇದು ತಾರಿಬೊಂಡ, ಹಣಿಬೆಂಡ, ತಾಟಿನುಂಗು, ನುಂಗು, ಈರೋಲ್ ಇತ್ಯಾದಿ ಹೆಸರು ಹೊಂದಿದೆ. ತೆಂಗಿನ ಮರಕ್ಕಿಂತ ಹೆಚ್ಚು ಉಪಯೋಗಕ್ಕೆ ಬರುವ ಮರವಿದು. ಇದರ ಹಣ್ಣನ್ನು ಕೀಟ, ಪ್ರಾಣಿ, ಮಾನವರು ತಿನ್ನುವರು. ಹಲ್ವಾ ಮಾಡುವರು. ಇದರ ಎಳೆ, ಮೊಳಕೆ ಬೇಯಿಸುವರು. ಬೆಲ್ಲ, ಕಲ್ಲು ಸಕ್ಕರೆ ಮಾಡುವರು. ಇದರ ಎಲೆಯು ಬರೆಯುವ ಕಾಗದವಾಗಿತ್ತು. ಚಾಪೆ ಹಾಸಿತ್ತು. ಭಾರತ ಮತ್ತು ಕಾಂಬೋಡಿಯಾದಲ್ಲಿ ಈ ಮರದ ಭಾಗಗಳನ್ನು 800 ಬಗೆಯಲ್ಲಿ ಬಳಸುತ್ತಾರೆ. ಕಾಂಬೋಡಿಯಾದ ಆಂಗ್ ಕರ್ ವಾಟ್ ಆಲಯದೆದುರು ನಾಗ ಹೆಬ್ಬಾಗಿಲ ಬಳಿ ಈ ಮರ ಪವಿತ್ರ ಎನಿಸಿದೆ. ಇದು ಏಷ್ಯಾ, ಆಫ್ರಿಕಾ, ಪಾಪುವಾ, ನ್ಯೂಗಿನಿಯಾಗಳಲ್ಲಿ ಬೆಳೆಯುವ ಭಾರೀ ಮರ. 30 ಮೀಟರ್ ಎತ್ತರ, 3 ಮೀಟರ್ ಅಗಲದುದ್ದದ ಎಲೆ, 10 ಇಂಚು ಅಗಲದ ಹಣ್ಣು ಬಿಡುವುದು. ಭಾರತದಲ್ಲಿ 80% ಈ ಮರ ತಮಿಳುನಾಡಿನಲ್ಲಿ ಬೆಳೆಯುತ್ತದೆ. ಅಲ್ಲಿನ ರಾಜ್ಯ ಮರ ಎನಿಸಿದೆ. ಅಲ್ಲಿ ಎಲ್ಲ ಬಗೆಯಲ್ಲಿ ಇದು ಬಳಕೆಯಾಗುತ್ತದೆ. ಇದರ ಎಳೆಗಾಯಿ ಎಳನೀರು ತಂಪು. ಇದರಲ್ಲಿ ಗಂಡು ಹೆಣ್ಣು ಮರ ಬೇರೆ ಬೇರೆ. ಇಲ್ಲಿ ಅದನ್ನು ಕಾಣಬಹುದು. ಇದರಿಂದ ನೀರ ಹೆಂಡ ತೆಗೆಯುತ್ತಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಡುಪಿ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.